Back design. Old design. No, this is a new design. This is old design. It is not new design. It is old design. Yeah, new one. This is new one. This is new. This is rubbish. That's good. चलो Very new bedroom. अच्छा Thank you. चलो ಬೇಗ ಬನ್ನಿ. ಎಲ್ಲಾನು ಕಳಿಸಿದ್ದಾರೆ. प्लीज सर दो चलो भैया जाना ಯಾರು ಬರ್ಬಾರ್ದು ಯಾರು ಮಾರಬಾರ್ದು पीछे चले ಕೇಶವಮೂರ್ತಿ ಕೇಶವಮೂರ್ತಿ You'll have to then allow every leader's photograph. Please understand. जाओ ಎಲ್ರಿಗೂ ನಮಸ್ಕಾರ. ಇಲ್ಲಿ ಯಾರು ಬಂದಿರೋದು ಅಂತ ಗೊತ್ತಾಗಿದೆಯಲ್ಲ, ರಾಹುಲ್ ಗಾಂಧಿ ಅವರು, ಅವರ ತಾಯಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು, ಅವರ ತಂದೆ ರಾಜೀವ್ ಗಾಂಧಿ ಅವರು, ಅವರ ಅಜ್ಜಿ ಇಂದಿರಾ ಗಾಂಧಿ ಅವರು, ಮುತ್ತಜ್ಜ ಪಂಡಿತ್ ಜವಾಹರ್ಲಾಲ್ ನೆಹರೂರವರು. ಆಯ್ತಾ, ಅವರೆಲ್ಲ ಕುಟುಂಬದಲ್ಲಿ ಬಂದಿರತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿಯೂ ಕೆಲಸ ಮಾಡಿದ್ದಾರೆ. ಈಗ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಕಾಲ್ನಡಿಗೆಯನ್ನು ಹೋಗ್ತಾ ಇದ್ದಾರೆ. ಈಗಾಗಲೇ ತಮಿಳುನಾಡು ರಾಜ್ಯ ಮುಗಿಸಿ, ಕೇರಳ ರಾಜ್ಯ ಮುಗಿಸಿ, ಮೊನ್ನೆ 30ನೇ ತಾರೀಕು ಕರ್ನಾಟಕ ಪ್ರವೇಶ ಮಾಡಿದ್ದಾರೆ. ಇವತ್ತು ಗಾಂಧಿ ಜಯಂತಿ ದಿವಸ ಮಹಾತ್ಮ ಗಾಂಧೀಜಿಯವರು ಇಲ್ಲಿಗೆ ಬಂದಿದ್ರು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಇಲ್ಲಿಗೆ ಬಂದು ನಿಮ್ಮನ್ನೆಲ್ಲ ಮಾತಾಡಿಸ್ಬೇಕು, ನಿಮ್ ಕಷ್ಟ ಸುಖ ಕೇಳಬೇಕು ಅಂತ ಹೇಳಿ ಬಂದಿದ್ದಾರೆ. ನಿಮ್ದು ಗಾಂಧಿ ಜಯಂತಿನೂ ಇಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು ಪ್ರಾರ್ಥನಾ ಸಭೆಯಲ್ಲಿ ನೀವು ಕೂಡ ನೋಡಿದ್ದೀರಿ. ಹಾಗೆ ಬಹಳ ವರ್ಷದಿಂದ ನೀವೆಲ್ಲ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಒಬ್ಬೊಬ್ಬರ ನಿಮ್ಮೆಲ್ಲರನ್ನು ಕೂಡ ಅವರ ಪರವಾಗಿ ನಾನು ನಿಮ್ಮನ್ನ ಇಲ್ಲಿಗೆ ಸ್ವಾಗತ ಮಾಡ್ತೇನೆ. ನೀವೆಲ್ಲರಿಗೂ ಕೂಡ ಸ್ವಾಗತ, ನೀವು ಬಂದಿದ್ದಕ್ಕೋಸ್ಕರ. ಇಲ್ಲಿ ಬಂದಿರ್ತಕ್ಕಂಥ ರಾಹುಲ್ ಗಾಂಧಿ ಅವರಿಗೆ, ಸಿದ್ದರಾಮಯ್ಯ, ಶಿವಕುಮಾರ್ ಮತ್ತು ವೇಣುಗೋಪಾಲ್ ಎಲ್ಲರಿಗೂ ಕೂಡ ಸ್ವಾಗತ ಮಾಡ್ತಾ ಇದ್ದೇನೆ. ಈಗ ಏನೇನು ಕಷ್ಟ ಅಂತೇಳಿ ನೀವು ಒಬ್ಬೊಬ್ಬರೇ ಯಾರು ಮಾತಾಡ್ತೀವ ಮೊದಲು? That I noticed inside that room, there's an old machine and a new machine, but the new machine is not working and the old machine is working. Why is that? ಅಲ್ಲಿ ನಾವು ಒಳಗಡೆ ತಾವು ನೇಯ್ಗೆ ಮಾಡ್ತಾ ಇದ್ದೀರಲ್ಲ, ಅಲ್ಲಿ ಹೋದಾಗ ಹಳೆ ಇದರಲ್ಲಿ ಪದ್ಧತಿನಲ್ಲಿ ತಾವು ನೇಯ್ಗೆ ಮಾಡ್ತಿದ್ದೀರ. ಹೊಸ ಮಿಷಿನ್ ಬಂದಿತ್ತು, ಅದ್ರಲ್ಲಿ ಮಾಡ್ತಾ ಇರ್ಲಿಲ್ಲ. ಯಾಕೆ ನೀವು ಮಾಡ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಒಂದ್ ನಿಮಿಷ ಅಲ್ಲಿ ಹಳೆ ಮಿಷಿನ್ ಇದೆ, ಹೊಸ ಮಿಷಿನ್ ಇದೆ. ಹೊಸ ಮಿಷಿನ್ ಕೆಲಸ ಮಾಡ್ತಾ ಇಲ್ಲ, ಹಳೆ ಮಿಷಿನ್ ಕೆಲಸ ಮಾಡ್ತಾ ಇದೆ. ಹಳೆಯ ಕೆಲಸ ಮಾಡ್ತಾ ಇದೆ, ಹೊಸ ಯಾಕೆ ಕೆಲಸ ಮಾಡ್ತಾ ಇಲ್ಲ ಅಂತ ಕೇಳ್ತೀವಿ.
ನಾವು ಕೈ ಮಗ್ಗ ಅಂದ್ರೆ ಮರದ ಮಗ್ಗದಲ್ಲಿ ಕೆಲಸ ಮಾಡ್ತಾ ಇದ್ವಿ ಅವಾಗಿಂದ. ಇವಾಗ ಅದು ಕಬ್ಬಿಣದ ಮಗ್ಗ ಬಂದಾಗಿಂದ ನಮ್ಗೆ ಅದರಲ್ಲಿ ಸ್ವಲ್ಪ ಒಂದು ತಿಂಗಳು ಮಾಡ್ದು ಮಂಡಿ ನೋವು ಬಂದ ಕಾರಣಕ್ಕಾಗಿ ನಿಲ್ಲಿಸ್ಬಿಟ್ಟು ನಾವು Getting deep pain because of that they have stopped it. No, earlier they were doing in the wooden. Earlier they were doing behind. So that is. ખેડૂતોની સમૃદ્ધિમાં ડેરી ઉદ્યોગની વૃદ્ધિમાં સહકારની સાહસિક વૃત્તિમાં પ્રગતિની સૌ પ્રવૃત્તિમાં કોંગ્રેસ કરાવેલા લાભ ગામે ગામ બોલે છે.